ಪಡುಬಿದ್ರೆ ಇನ್ನರ್ ವೀಲ್ ಸಂಸ್ಥೆಯ ಪದಪ್ರಧಾನ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕಿಟ್ ವಿತರಿಸಲಾಯಿತು। ಈ ಸಂದರ್ಭದಲ್ಲಿ ಕೊರೋನಾ ಜಾಗೃತಿಯ ಬಗೆಗಿನ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಪಡುಬಿದ್ರೆ ರೋಟರಿ ಕ್ಲಬ್ ಅಧ್ಯಕ್ಷ ಕೇಶವ ಸಾಲ್ಯಾನ್ರವರು ಕೊರೋನಾ ಬಗ್ಗೆ ಜನರಿಗೆ ಬಹಳಷ್ಟು ಭಯ ಹುಟ್ಟಿಸುವ ವಾತಾವರಣ ಸೃಷ್ಟಿಯಾಗಿದ್ದು, ಈ ನಿಟ್ಟಿನಲ್ಲಿ ಜನರಲ್ಲಿ ಮಾಹಿತಿಯ ಮೂಲಕ ಧೈರ್ಯ ತುಂಬುವ ಕೆಲಸ ಇನ್ನರ್ ವೀಲ್ ಮಾಡ್ತಾ ಇರೋದು ಉತ್ತಮ ಕಾರ್ಯ ಅಂತ ಹೇಳಿದರು। ನಿಭಾಯಿಸುವಲ್ಲಿ ನಾವು ಯಾವ ರೀತಿ ಜಾಗೃತಿಯನ್ನು ಮೂಡಿಸಬೇಕು ಎನ್ನುವ ಕಾರ್ಯಕ್ರಮವನ್ನು ಇವತ್ತು ಇನ್ನರ್ ವೀಲ್ ಸದಸ್ಯರು ಭಿತ್ತಿಪತ್ರದ ಮೂಲಕ ಮಾಡಿದ್ದಾರೆ। ಬಹಳಷ್ಟು ಒಂದು ಶ್ಲಾಘನೀಯ ಕಾರ್ಯ। ಮುಂದಿನ ದಿನಗಳಲ್ಲಿ ಕೊರೋನಾದ ಬಗ್ಗೆ ಈಗಾಗಲೇ ಹಲವಾರು ಕಡೆ ಮಾಹಿತಿಗಳನ್ನು ನೀಡಿದ್ರೂ ಕೂಡ ಜನರಲ್ಲಿ ಒಂದು ಭಯದ ವಾತಾವರಣವಿದೆ ಹಾಗೂ ಆ ಭಯದ ವಾತಾವರಣವನ್ನು ಇವತ್ತು ಹೋಗಲಾಡಿಸಬೇಕು, ಜನರಲ್ಲಿ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ನಮ್ಮ ರೋಟರಿ ಸಂಸ್ಥೆ ಹಾಗೂ ಇನ್ನರ್ ವೀಲ್ ಸದಸ್ಯ ಎಲ್ಲರೂ ಜಂಟಿಯಾಗಿ ನಾವು ಮಾಡೋಣ, ಮುಂದಿನ ದಿನಗಳಲ್ಲಿ ಮಾಡೋಣ। ಹಾಗೂ ಬಹಳಷ್ಟು ನಾವು ಕಾರ್ಯಕ್ರಮಗಳನ್ನು ಜನರಲ್ಲಿ ಜಾಗೃತಿ ಕಾರ್ಯಕ್ರಮಗಳಲ್ಲದೆ ಜನರಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ನಾವು ರೋಟರಿ ಹಾಗೂ ಇನ್ನರ್ ವೀಲ್ ಸದಸ್ಯರು ಜಂಟಿಯಾಗಿ ನೀಡುವ ಎನ್ನುವ ಒಂದು ನಿಮಗೂ ಕೂಡ ಸಹಕಾರವನ್ನು ನೀಡುತ್ತೇವೆ, ಜಂಟಿಯಾಗಿ ಕಾರ್ಯಕ್ರಮಗಳನ್ನು ಮಾಡುವ। ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಆಶಾ ಸುಕುಮಾರ್, ಕಾರ್ಯದರ್ಶಿ ನೇಹಾ ತೋನ್ಸೆ, ನಿಕಟಪೂರ್ವ ಅಧ್ಯಕ್ಷೆ ಸುನಂದಾ ವಿಜಯ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು।